ಈಗ ನಮ್ಮ ಭಾರತದ ಬಗ್ಗೆ ಅಥವಾ ಅಂತಾರಾಷ್ಟ್ರೀಯ ವಿಷಯ ಯುದ್ಧದ ವಿಚಾರಕ್ಕೆ ಬಂದಾಗ ತೈಲದ ಬಗ್ಗೆ ಜರನ್ ಸರ್, ನಮ್ಮದೊಂದು ಅಲಿಪ್ತ ನೀತಿ ಅಂತ ನಮ್ದು ಏನಿದೆ, ನಾವು ಭಾಳ ಸೈಲೆಂಟ್ ಆಗಿದ್ದೇವೆ. ಈಗ ನಮ್ಮ ದೇಶ ಯಾವುದೇ ವಿಶೇಷವಾದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ. ಬೇರೆ ದೇಶದವರು ಒಂದು ಕರೆ ಇದೆ, ನೋಡೋಣ, ಮಾತಾಡೋದು. ಹಲೋ, ನಮಸ್ಕಾರ. ನಮಸ್ತೆ. ಅನಿವಾರ್ಯತೆ ಅವಕಾಶವನ್ನು ಸೃಷ್ಟಿಸುತ್ತದೆ ಅಂತಾರಲ್ಲ, ಹಾಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಂತಹ ಸಮಸ್ಯೆ ಬರುವಾಗ ನಾವು ಸ್ವಾವಲಂಬಿ ಭಾರತವನ್ನು, ಅಂದ್ರೆ ಗ್ರಾಮೀಣ ಭಾರತವನ್ನು ಮೊದಲೇ ಮಾಡ್ಬೇಕಾಗಿತ್ತು. 70 ವರ್ಷದ ಮುಂಚೆ ಒಂದು ನಾವು ಹೇಳ್ತೀವಿ. ಯಾಕೆಂದ್ರೆ ಈ ಕಸಕಡ್ಡಿಗಳಿಂದ ನಾವು ಗೊಬ್ಬರವನ್ನು ಇದು ಮಾಡಿ ಅಲ್ಲಿ ಗ್ಯಾಸ್ ಕೂಡ ಉತ್ಪತ್ತಿ ಆಗುತ್ತೆ. ಮತ್ತೆ ಗೋಬರ್ ಗ್ಯಾಸ್ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಪೈಪ್ ಮೂಲಕ ಆ ಗ್ರಾಮಗಳಿಗೆ ಸಾಗಿಸುವಂತ ಕೆಲಸ ಮಾಡಿದ್ರೆ ಅಲ್ಲಿ ಏನಾಯ್ತು, ನಮ್ಗೆ ಆದಷ್ಟು ಡೊಮೆಸ್ಟಿಕ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡೋದು ಕಡಿಮೆ ಆಯ್ತು. ನೋಡಿ, ಇಂಥದ್ದೆಲ್ಲ ಮೊದಲೇ ಆಲೋಚನೆ ಮಾಡ್ಬೇಕಾಗಿತ್ತು. ಇನ್ನು ಮಿಂಚುವುದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇನ್ನು ಈಗ ಹೇಳ್ತಿದೆ ನೋಡಿ, ಏನ್ ಗೊತ್ತಾ, ಈ ಗ್ಯಾಸ್ ಆಟೋದವರಿಗೆ ಗ್ಯಾಸ್ 6 ಗಂಟೆಗೆ ಕೂತ್ರೆ 10:30 ಗಂಟೆವರೆಗೂ ರೇಟ್ ಬರುದಿಲ್ಲ ಅವರಿಗೆ. ಅವರ ಆ ರೇಟಿಗೋಸ್ಕರ ಕಾಯ್ಬೇಕು. ಇವರು ಅದನ್ನೇ ಕಾಯುದ ಅಥವಾ ಅವರ ಸಂಸಾರ ನೀಗಿಸುದ, ಬಾಡಿಗೆ ಮಾಡುದ, ಅಥವಾ ಅವರ ಲೋನ್ ಕಟ್ಟುದ, ಎಷ್ಟೆಲ್ಲ ಸಮಸ್ಯೆ ಎದುರಿಸ್ತಿದ್ದಾರೆ. ಒಂದು ಸ್ಪಷ್ಟೀಕರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡ್ಬೇಕು. ಗೊಂದಲ ಸೃಷ್ಟಿ ಮಾಡಬಾರ್ದು. ಮಾಧ್ಯಮಗಳು ಕೂಡ ಗೊಂದಲ ಸೃಷ್ಟಿ ಮಾಡಬಾರ್ದು. ಸ್ಪಷ್ಟ ನೀತಿಯನ್ನು ಸರ್ಕಾರ ಹೇಳ್ಬೇಕು, ಸಾರ್ವಜನಿಕವಾಗಿ ಹೇಳ್ಬೇಕು ಅನ್ನೋದು ನನ್ನದೊಂದು ಪ್ರಶ್ನೆ. ಸರಿ, ನೀವೊಂದು ಮಾತು ಹೇಳಿದ್ರಿ ಸರ್, 6 ರಿಂದ 10:30 ಅಂತ. ಅದು ಏನು ಅಂತ? ಹೌದೌದು, ನಮ್ಮ ಇಲ್ಲೆಲ್ಲ ಲೋಕಲ್ ಪಾಪ ಬೇಜಾರಾಗ್ತದೆ, ಆ ರಿಕ್ಷಾ ಡ್ರೈವರ್ಗಳನ್ನು ನೋಡುವಾಗ ಬೇಜಾರಾಗ್ತದೆ. ಹೌದು, ಹಾಗೆ ಆಗ್ಬಾರ್ದು. ಆಯ್ತಾ, ಒಂದು ಸ್ಪಷ್ಟೀಕರಣ ಸರ್ಕಾರ ಕೊಡ್ಬೇಕು. ಇಂಥ ಗ್ಯಾಸ್ಗೆ ಇಷ್ಟಿಷ್ಟು, ಪ್ರತಿ ಪೆಟ್ರೋಲ್ ಬಂಕ್ ಅಲ್ಲಿ ಜಾಸ್ತಿ ಮಾಡುವಾಗಿಲ್ಲ, ಸ್ಟಾಕ್ ಮಾಡುವಾಗಿಲ್ಲ, ಕಾಳಸಂತೆಯಲ್ಲಿ ಮಾರುವಾಗಿಲ್ಲ, ನಿಮ್ಗೆ ಬೇಕಾದಾಗ ರೇಟ್ ಫಿಕ್ಸ್ ಮಾಡುದಲ್ಲ. ಅದೊಂದು ನೀತಿ ಮಾಡ್ಲೇಬೇಕು ಕೇಂದ್ರ ಸರ್ಕಾರ. ಯಾಕೆಂದ್ರೆ ನಮ್ಗೆ ಕೊರತೆ ಇಲ್ಲ. ಇದೆಲ್ಲ ಸೃಷ್ಟಿ ಮಾಡಿದ್ದು ಕೆಲವು ರಾಜ್ಯ ಸರ್ಕಾರದ ಕೆಲವು ಮಾಧ್ಯಮಗಳು, ರಾಜ್ಯಕ್ಕೆ ಸಂಬಂಧಿಸಿದ ಮಾಧ್ಯಮಗಳು ಮಾತಾಡೋದು ನೋಡಿದಿರುಂಟಲ್ಲ, ನಾಳೆಗೆ ಆ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾರೆ. ಆಗ ಜನ ಗಾಬರಿ ಬೀಳ್ತಾರೆ. ಇದನ್ನು ತಪ್ಪಿಸುವಂತ ಕೆಲಸ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಮಿಡಿಯೇಟ್ ಮಾಡ್ಬೇಕು. ಮತ್ತೆ GST ಉಂಟಲ್ಲ, ರಾಜ್ಯ ಸರ್ಕಾರ GST ಹಾಕೋದು ಮತ್ತು ಲೋಡಿಂಗ್ ಅನ್ಲೋಡಿಂಗ್ ಲಾರಿ ಚಾರ್ಜ್ ಇವೆಲ್ಲ ಕಡಿಮೆ ಮಾಡಿದೆ, ಕೇಂದ್ರ ಸರ್ಕಾರ ಮಾಡಿದೆ. ಇವರಿಗೆ ಇನ್ನೂ ಕಡಿಮೆಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬಗ್ಗೆ ಇದ್ರ ಬಗ್ಗೆ ಕಾಳಜಿ ವಹಿಸಿದ ಸರ್ಕಾರ ಬಾರಿ ಒಳ್ಳೇದಾಗ್ತದೆ ನನ್ನದೊಂದು ಅಭಿಪ್ರಾಯ. ಧನ್ಯವಾದಗಳು ನಿಮ್ಮ ಕರೆಗೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಟಿವಿಯ ಜನಧ್ವನಿ ಕಾರ್ಯಕ್ರಮ, ಈಗ ಜರಂ ಸಾರ್ ಇದ್ದಾರೆ, ಸತೀಶ್ ಅವರಿದ್ದಾರೆ, ನಾವೆಲ್ಲ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೆಲವು ವಿಚಾರವನ್ನು ಹೇಳಿದರು ಅವರು. ಇದರಲ್ಲಿ ಒಂದು ವಿಷಯ, ಗೌರ್ಮೆಂಟ್ ಏನು ಪ್ರೆಷರ್ ಮಾಡ್ತಾ ಇದೆ ಅಂದರೆ PNGಗೆ ಪುಷ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಎಷ್ಟು ಮಂಗಳೂರಲ್ಲಿ ನೀವು ನೋಡಿರ್ಬೋದು, ಎಷ್ಟೋ ಜನ ಮನೆಯಲ್ಲಿ ಮೀಟರ್ ಬಿದ್ದು ವರ್ಷಗಟ್ಟಲೆ ಆಯಿತು. ಗೇಲ್ ಅವರು ಮೀಟರ್ ಬಿದ್ದು ವರ್ಷಗಟ್ಟಲೆ ಆಗಿ ಈಗಲೂ ಪೈಪ್ಲೈನ್ ಇಂದ ಪೈಪ್ ಟು ನ್ಯಾಚುರಲ್ ಗ್ಯಾಸ್ ಬರ್ತಾ ಇಲ್ಲ. ಆದ ಕಾರಣ ಇವತ್ತು ಆ ಪೈಪ್ಲೈನ್ ಮನೆಗೆ ಬಂದರೂ ನಮ್ಮ ಮನೆಯಲ್ಲಿ ಸಿಲಿಂಡರ್ ಇದೆ. ಸರಿ, ಅದು ಸಿಲಿಂಡರ್ ಪ್ಯಾನಿಕ್ ಇರುವಾಗ 1-2 ಸಿಲಿಂಡರ್ ನಾವು ಜಾಸ್ತಿ ತಗೊಂಡಿಡ್ತೇವೆ, ಅದು ಸಹ ವೇಸ್ಟ್ ಆಗ್ತಾ ಇದೆ, ಹೋಲ್ಡಿಂಗ್ ಆಗ್ತಾ ಇದೆ, ತುಂಬಿಸಿ ಇಡ್ತಾರೆ. ಆದ ಕಾರಣ ಎಲ್ಲಿ ಪೈಪ್ ಗ್ಯಾಸ್ ಮನೆಗೆ ಹೋಗ್ತಾ ಇದೆಯಾ ಅಂತಲ್ಲಿ ಸ್ವಲ್ಪ ಪ್ರೆಷರ್ ಕಂಪನಿ ಜಾಸ್ತಿ ಸಪೋರ್ಟ್ ಕೊಡ್ತಾ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಹೌದಲ್ಲ, ಈಗ ನೀವೊಂದು ವಿಚಾರ ಹೇಳಿದಿರಿ, ಅದನ್ನು ಸಿಲಿಂಡರ್ಗಳನ್ನು ಸ್ಟಾಕ್ ಮಾಡಿ ಇಡುವಂಥದ್ದು ಆಗ್ತಾ ಇದೆ. ಅದು ನೀವು ಹೇಳಿದಾಗೆ ಪೈಪ್ಲೈನ್ ಮೂಲಕ ಅದೊಂದು ವ್ಯವಸ್ಥೆ ಮಾಡಿದರೆ ಈ ಒಂದು ಪ್ಯಾನಿಕ್ ಸಿಚುವೇಶನ್ ಕಡಿಮೆ ಆಗ್ಬೋದು. ಜಯರಾಮ್ ಸರ್, ಅಲಿಪ್ತ ನೀತಿಯ ಬಗ್ಗೆ ನಾನು ಮಾತಾಡ್ತೇನೆ. ನಾವು ಸುಮ್ಮನಿದ್ದೇವೆ, ದೇಶದಲ್ಲಿ ಏನು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ, ಏನು ಕಾರಣ ಇರ್ಬೋದು? ಇದರಿಂದ ಏನಾದರೂ ಪ್ರಯೋಜನ ಆಯಿತಾ ನಮಗೆ ಸುಮ್ಮನೆ ಕೂತ್ಕೊಂಡು? ನಾನ್ ಅಲೈನ್ಡ್ ನೇಷನ್ ಅದರಲ್ಲಿ ನೋಡಿ, ಒಂದು ಜಾತ್ಯತೀತತೆ ಅಂದರೆ 2 ರೀತಿಯಲ್ಲಿ ನಾವು ವಿಶ್ಲೇಷಣೆ ಧರ್ಮವೇ ನಲಿಫೈ ಮಾಡೋದು ಕಮ್ಯುನಿಸ್ಟ್. ಇನ್ನೊಂದು ಜಾತ್ಯತೀತತೆ ಅಂದರೆ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ನೋಡುವಂಥದ್ದು. ಈ ದೃಷ್ಟಿಕೋನದಲ್ಲಿ ಕೆಲವು ಕಡೆ ಕೆಲವೊಂದು ಸಂದರ್ಭಗಳಲ್ಲಿ ದ್ವಂದ್ವಗಳು ಬರ್ತವೆ. ಈಗ ನಾನ್ ಅಲೈನ್ಡ್ ನೇಷನ್ಗಳಲ್ಲಿ ಹಿಂದೆ ನಮ್ಮ ಭಾರತ ಅಲಿಪ್ತ ನೀತಿ ಮಾಡುವಾಗ ಸರ್ವಶಕ್ತ ರಾಷ್ಟ್ರಗಳು ಅಂತ ಅಮೆರಿಕ ಮತ್ತು ರಷ್ಯಾಗಳಿದ್ದಾಗ ರಷ್ಯಾದ ಜೊತೆ ಗುರುತಿಸಿಕೊಂಡಿತ್ತು. ಆದರೆ ಅದೇ ಕಮ್ಯುನಿಸ್ಟ್ ಆಡಳಿತ ಇರುವ ಚೀನಾಕ್ಕೂ ಭಾರತಕ್ಕೂ ಅಷ್ಟೊಂದು ಹಿತ ಇರಲಿಲ್ಲ. ರಷ್ಯಾದ ಜೊತೆ ಸ್ನೇಹ ಇದ್ದಾಗಲೂ ಭಾರತ ಜೊತೆ ಚೀನಾ ಯುದ್ಧ ಮಾಡಿದೆ, ಗಡಿದಂಟೆ ತೆಗೆದಿದೆ. ಹಾಗಾಗಿ ಇದನ್ನೆಲ್ಲ ನಿರ್ಧರಿಸುವಂಥದ್ದು ಅಲಿಪ್ತ ನೀತಿಗಿಂತಲೂ ನೀವು ಆಲೋಚನೆ ಮಾಡಿ. ಹಡಗು ಸಿಕ್ಕಿಬಿದ್ದಾಗ ನಮ್ಮ ಎಕ್ಸ್ಟರ್ನಲ್ ಅಫೇರ್ ವಿದೇಶಾಂಗ ಸಚಿವರು ಏನು ಮಾಡಿದ್ರು? ಅವರು ಮಾತುಕತೆ ಮಾಡಿ ನಾನು ಅದನ್ನು ಬಿಡಿಸಿದೆ ಅಂತ ಹೇಳಿದ್ರು. ಅದಕ್ಕೆ ಕೂಡಲೇ ಬಂತು, ಅಲ್ಲಿಂದ ಬರಲಿಕ್ಕೆ 48 ಗಂಟೆ ಒಳಗೆ ಹಡಗು ಬರುವುದಿಲ್ಲ, ಅವರು ಮಾತಾಡಿದ್ದು ಸುಳ್ಳು ಅಂತ. ಆದರೆ ಆ ನಂತರ ಆ 2 ಹಡಗುಗಳು ಬಂದ ನಂತರ
ಉಳಿದ ಹಡಗುಗಳಿಗೆ ದಿಗ್ಬಂಧನ ಹಾಕಿದಾಗ ಅವರು ಮಾತುಕತೆ ಮಾತಾಡಿದ್ರಿಂದ ಮತ್ತು ಮನುಷ್ಯನಿಗೆ ಮಾತು ಬಹಳ ಮುಖ್ಯ ಅಲ್ಲ, ಹೌದು ಖಂಡಿತ. ಆದ್ರಿಂದ ಮಾತಾಡಿದ್ರೆ ಬಂತು. ಇಲ್ಲಿ ನಮ್ಮ ಒಂದು ದೇಶದ ವ್ಯಾಪಾರ ವಹಿವಾಟನ್ನು ಮಾಡುವಾಗ ಬಹಳ ಮುಖ್ಯವಾಗಿ ಇರುವಂಥದ್ದು ಒಪ್ಪಂದ. ಈಗ ಬಹಳ ಸಣ್ಣದು ಅಂತ ಕಾಣು, ಪರ್ಷಿಯಾಕ್ಕೂ ನಮ್ಮ ದೇಶಕ್ಕೂ ಹಿಂದಿನಿಂದ ಬಹಳ ದೊಡ್ಡ ಸಂಬಂಧ. ನೆನಪಿಡಿ, ಆದಿಲ್ ಶಾಹಿ ಕರ್ನಾಟಕದಲ್ಲಿ ಆಳಿದನಲ್ಲ, ವಿಜಾಪುರದ ಆದಿಲ್ ಶಾಹಿ ವಂಶ. ಹೌದು. ಅದರ ಆದಿಲ್ ಶಾಹಿ ವಂಶದ ಮೊದಲ ರಾಣಿ ಹಿಂದೂ, ಮರಾಠ. ಇವತ್ತು ಫಡ್ನವೀಸ್ ಪರ್ಷಿಯಾ ಭಾಷೆಯ ಪ್ರಭಾವ ಇದೆ, ಪೇಶ್ವೆ ಪರ್ಷಿಯಾದಿದೆ. ಅನೇಕ ಹಿಂದೆ ಕಾಲದಲ್ಲಿ ರಾಜರ ಆಡಳಿತ ಭಾಷೆ ಆಗಿದ್ದದ್ದು ಕೂಡ ಪರ್ಷಿಯನ್ ಭಾಷೆ. ಶಿವಾಜಿ ಒಂದಂತಲ್ಲ ಸಂಸ್ಕೃತ ತರಲಿಕ್ಕೆ ಹೊರಟರು, ಬಟ್ ಅಲ್ಲಿ ಆಡಳಿತದ ವಿವಿಧ ಹಂತಗಳಲ್ಲಿ ಅವರು ಇದ್ರು, ಆದ್ರಿಂದ ಅದು ಪೂರ್ಣ ಯಶಸ್ವಿ ಆಗಲಿಲ್ಲ. ಹಾಗಾಗಿ ಆ ಪದಗಳು ಉಳ್ಕೊಂಡಿದ್ದಾವೆ. ಸೊ ನೋಡಿ, ನೀವು ಪ್ರೈಮ್ ಮಿನಿಸ್ಟರ್ ಎಲ್ಲೇ ದೇಶಕ್ಕೆ ಹೋಗ್ಲಿ, ಅವರೊಂದು ಭಾಷಣ ಮಾಡುವಾಗ ಜನರ ಮತ್ತು ಜನರ ನಡುವಿನ ಸಂಬಂಧ ಅಂತ ಹೇಳ್ತಾರೆ, ಬಾಂಧವ್ಯ. ನಮ್ಮಲ್ಲಿ ಕೊಡುಕೊಳ್ಳಿಗೆ ಶೇರ್ಡ್ ಕಲ್ಚರ್, ಹಂಚಿಕೊಂಡ ಸಂಸ್ಕೃತಿ, ಜನರಿಂದ ಜನರ ನಡುವೆ ಬಾಂಧವ್ಯ ಇದೆ ಅಂತ. ಇದು ಸಾಧಾರಣವಾಗಿ ನೀವು ಸುತ್ತಮುತ್ತ ಹೋದ್ರೆ ಪ್ರೈಮ್ ಮಿನಿಸ್ಟರ್ ಎಲ್ಲಾ ಭಾಷೆಗಳು, ನೀವು PIB ಅಲ್ಲಿ ಇದೆ, ಅದಕ್ಕೆ ಕೋಡ್ ಹಾಕಿ ನಿಮಗೆ ಸಿಗ್ತದೆ. ಹಂಚಿಕೊಂಡ ಸಂಬಂಧ, ಹಂಚಿಕೊಂಡ ಸಂಸ್ಕೃತಿ ಬರ್ತದೆ. ಹಾಗಾಗಿ ಇಲ್ಲಿ ಏನಾಗಿದೆ, ಒಂದು ಬಾಂಧವ್ಯ ಮತ್ತು ನೆರೆಹೊರೆಯ ದೇಶಗಳ ಜೊತೆಗೆ ನಮ್ಮ ದೇಶ ಇಟ್ಟುಕೊಂಡ ಸಂಬಂಧ, ಇವೆಲ್ಲ ಇಲ್ಲಿ ಕ್ಯಾಲ್ಕುಲೇಟ್ ಆಗಿದೆ. ಆದ್ರಿಂದ ಆ ಎರಡು ಮೊದಲು ಏನು ಬಂತು ಹಡಗುಗಳು, ಅದರಲ್ಲಿ ಜಯಶಂಕರ ಮಾತುಕತೆಯ ಫಲಪ್ರದ ಅಥವಾ ಅದರ ಪರಿಣಾಮ ಇಲ್ಲದ್ರು. ಆಗ ಆನಂತರ ಬಿಡುಗಡೆ ಆಗಿದಾವಲ್ಲ. ಈಗ ಏಪ್ರಿಲ್ 1 ನಿನ್ನೆ ಬರಬೇಕಿತ್ತು, ನಾವಮಂಗಳೂರು ಬಂದರಿಗೆ ಏಪ್ರಿಲ್ 1 ಬರಬೇಕಾಗಿತ್ತು ಒಂದು ದೊಡ್ಡ ಹಡಗು. ಹಾಗೆ ಈ ಎಲ್ಲ ಹಡಗುಗಳನ್ನು ಮುಕ್ತ ಮಾಡುವಲ್ಲಿ ಖಂಡಿತ ದೇಶದ ಒಂದು ಸೌಹಾರ್ದಯುತವಾದಂತ ಆ ದೇಶಗಳ ಒಟ್ಟಿಗೆ ಇಟ್ಟುಕೊಂಡಂತಹ, ಅಲ್ಲಿ ಯಾರ ಹತ್ರ ಮಾತುಕತೆ ಮಾಡಿ ನೋಡಿ, ಅಮೆರಿಕ ಏನ್ ಹೇಳ್ತಾ ಉಂಟು, ನಂಗೆ ಯಾರ ಹತ್ರ ಮಾತುಕತೆ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಹೇಳ್ತಾ ಉಂಟು. ಆದ್ರೆ ನಮ್ಗೆ ಇಲ್ಲಿ ಮಾತುಕತೆ ಲೈನ್ 3 ಸೀದಾ ಇದೆ. ನೀವು ಬಿಡುಗಡೆ ಮಾಡಿದಿರಲ್ಲ, ಹೊರ್ಮುಜ್ ಜಲಸಂಧಿಯಿಂದಲೇ ಹಡಗುಗಳು ಬರ್ತಾ ಉಂಟಲ್ಲ. ಹಾಗಾಗಿ ನಿಮ್ಗೆ ಚಾನಲ್ ಕರೆಕ್ಟ್ ಇದೆ. ಆದ್ರಿಂದ ಇಲ್ಲಿ ಎಲ್ಲಿ ಸಹ ಇರುವುದು ನಮ್ಮ ವಿದೇಶಾಂಗ ನೀತಿ, ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅದರೊಟ್ಟಿಗೆ ವ್ಯವಹಾರ ಮಾಡುವ ರೀತಿಯಿಂದಾಗಿ ಈ ಒಂದು ನಮ್ಮ ಮುಕ್ಕಾಲಾಂಶ ಸಮಸ್ಯೆಗಳು ಬಗೆಹರಿದಿದ್ದಾವೆ. ಆದರೆ ಹೀಲಿಯಂ ಮತ್ತು ಈಗ ಸಲ್ಫರ್ ಒಂದು ಹಳದಿ ವಸ್ತು ನೋಡಿ, ಈಗ BHL ನಲ್ಲಿ ನಿಮಗೆ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಬಾಯ್ಲರ್ಗಳನ್ನೆಲ್ಲ ಮಾಡಬೇಕು, ಈ ವೆಲ್ಡಿಂಗ್ ನಲ್ಲಿ ಬಳಕೆ ಆಗುವಂಥದ್ದು ಸಲ್ಫರ್. ಸರಿ, ಇವೆಲ್ಲ ನೋಡಿ ಕೊರತೆಗಳಾಗ್ತಿದೆ. ಬಟ್ ಅದರ ಪರಿಣಾಮ ಈಗ ಯಾಕೆ ಬೀಳುತ್ತೆ, ಇನ್ನೊಂದು 2 ತಿಂಗಳು 3 ತಿಂಗಳ ನಂತರ ಗೊತ್ತಾಗ್ಬೋದು. ಯಾಕಂದ್ರೆ ಅಲ್ಲಿ ಒಂದು ಮಿನಿಮಮ್ ಸ್ಟಾಕ್ ಅಂತ ಇರ್ತದೆ, ಮತ್ತೆ ಅದು ತುಂಬಾ ಡಿಮಾಂಡೆಡ್ ಇದಲ್ಲ. ಈಗ ಫರ್ಟಿಲೈಸರ್ಗಳು, ಈಗ ನೋಡಿ, ಈಗ ನೀವು ಹೇಳಿದ್ರಿ ಈ ಫರ್ಟಿಲೈಸರ್ ಕೊರತೆ ಆದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಈಗ ಉತ್ತರದಲ್ಲಿ ರಾಬಿ ಸೀಸನ್ ಬರ್ತಾ ಉಂಟು ಈಗ. ಹಾಗಾಗಿ ಇವೆಲ್ಲ ಕೂಡ ಪರಿಣಾಮಗಳಿವೆ. ಆದ್ರೆ ಈಗ ಸರ್ಕಾರ ಏನ್ ಮಾಡ್ತಾ ಇದೆ, ತನ್ನ ಆದ್ಯತೆಯ ನೆಲೆಯಲ್ಲಿ ತಕ್ಷಣಕ್ಕೆ ಏನು ದೊಡ್ಡ ಬೃಹತ್ ಪ್ರಮಾಣದ ಜನಜೀವನಕ್ಕೆ ಏನು ತೊಂದರೆ ಆಗ್ತದೆ ಅದನ್ನು ಮಾಡ್ತಿದೆ. ಆಗ ಒಂದು ಕ್ವಶನ್ ಒಂದು ಕೇಳಿದ್ರು ಕಾಲರ್ಗಳು, ನಾವು ಸಂಶೋಧನೆ ಮಾಡಬೇಕು ಅಂತ. ತಕ್ಷಣಕ್ಕೆ ಒಂದು ನೆನಪಾಯ್ತು ನನಗೆ, ಮೊದಲ ಮಹಾಯುದ್ಧ ನಡೆದಾಗ ಜರ್ಮನಿಗೆ ದಿಗ್ಬಂಧ ಹಾಕಿದ್ರು ನೋಡಿ. ಜರ್ಮನಿಗೆ ಆ ದಿಗ್ಬಂಧವನ್ನು ಹೇಗೆ ಅದು ಪಾರ ಮಾಡಿ ಓದೋದು ಎಲ್ಲಿಗೆ, ಆಗ ಈ ಗನ್ ಪೌಡರ್ ಉಂಟಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಒಂದು ಕಚ್ಚಾ ವಸ್ತು ಬೇಕಿತ್ತು, ಅದು ಕೊರತೆ ಇತ್ತು. ಆ ಕೊರತೆ ಆಗ ಆ ಕಚ್ಚಾ ವಸ್ತು ಸಾಮಗ್ರಿ ಎಲ್ಲಿತ್ತು, ಚಿಲಿ ಮತ್ತೆ ಭಾರತದಿಂದ ಹೋಗ್ಬೇಕಿತ್ತು. ಅವರಿಗೆ ದಿಗ್ಬಂಧನ ಆಯ್ತು. ಆದ್ರೆ ಅಲ್ಲಿ ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಅವ ಅಮೋನಿಯಾದಿಂದ ಅದನ್ನು ತಯಾರು ಮಾಡಬಹುದು, ಗನ್ ಪೌಡರ್ಗೆ ಒಂದು ಕಚ್ಚಾ ವಸ್ತು ಮಾಡಬಹುದು ಅಂತೇಳಿ ಹೇಳ್ತಾರೆ. ಆತ ಜೂಯಿಸ್ ರಾಸಾಯನಿಕ ತಜ್ಞ ಫ್ರಿಟ್ಜ್ ಹೆಬರ್ ಅಂತ 1908ರಲ್ಲಿ ಗಾಳಿಯಿಂದ ಅಮೋನಿಯಾ ತಯಾರು ಮಾಡೋದನ್ನು ಕಂಡುಹಿಡಿತಾನೆ. ನಿಮಗೆ ಗನ್ ಮೆಷಿನ್ ಏನು ಅವರಿಗೆ ಯುದ್ಧ ಸಾಮಗ್ರಿ ಮಾಡಬೇಕಾದ್ರೆ ಅದು ಅವರಿಗೆ ಬಹಳ ಸಹಾಯ ಮಾಡಿತು. ಹಾಗಾಗಿ ಕಂಡುಹಿಡಿದ ಹೆಬರ್ ಸಂಶೋಧನೆ ಬಳಸಿ ಜರ್ಮನಿ ಸ್ಫೋಟಕಗಳ ಅಂದ್ರೆ ಗನ್ಗೆ ಏನು ಬೇಕೋ ಅದನ್ನು ತಯಾರು ಮಾಡಿತು. ಈ ಹೆಬರಿಗೆ ಮುಂದೆ ನೊಬೆಲ್ ಪ್ರಶಸ್ತಿ ಬಂತು. ಆದ್ರೆ ಶಾಂತಿ ಪ್ರಶಸ್ತಿ ಅಲ್ಲ, ಅದು ಕೆಮಿಸ್ಟ್ರಿಗೆ ಸಿಕ್ಕಿದ ಪ್ರಶಸ್ತಿ ಬಂತು. ಈಗ ಅಮೆರಿಕದ ಅಧ್ಯಕ್ಷರು ಏನ್ ಹೇಳ್ತಾರೆ, ನಾನು ಎಲ್ಲ ಶಾಂತಿ ಮಾಡ್ತೇನೆ, ನಂಗೆ ಶಾಂತಿ ಪ್ರಶಸ್ತಿ ಕೊಡಿ ಅಂತ ಹೇಳ್ತಿದ್ದಾರೆ. ನೊಬೆಲ್ ಪ್ರಶಸ್ತಿಗೆ ಒಂದು ಲಿಂಕ್ ಇದೆ ಯುದ್ಧಕ್ಕೂ ಅಂತ ಹೇಳಲಿಕ್ಕೆ ಹೊರಟದ ಅಷ್ಟೇ. ಹಾಗೆ ಆಗಿದೆ. ಆದ್ರಿಂದ ಯುದ್ಧಗಳು ಸಂಶೋಧನೆ ಅವಶ್ಯಕತೆಯೇ ಸಂಶೋಧನೆಯ ತಾಯಿ. ಅಂತದಕ್ಕೆ ಆಗಿದೆ. ಈಗ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಗಳು ಕೆಲವರು ಬಂದ್ ಮಾಡಿದ್ದಾರೆ, IIT-ಗಳನ್ನು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಸೌದೆ ಒಲೆ ಬಂದಿದೆ. ಈಗ ಸಂಶೋಧನೆ ವಿಚಾರ ಬಂದಾಗ ಸತೀಶ್ ಕಾಮತ್ ಅವರೇ, ಇದೊಂದು ಸಣ್ಣ ಪ್ರಶ್ನೆ ಅಂತ ಅನಿಸ್ಬೋದು ನಿಮಗೆ. ಈ ನಿಮ್ಮಲ್ಲಿ ಕಾರ್ ತಗೊಂಡು ಬರ್ತಾರಲ್ವಾ, ಕಾರ್ ತಗೊಂಡು ಬಂದು ಪೆಟ್ರೋಲ್ ಹಾಕ್ತಾರೆ. ಈ ಯುದ್ಧದ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಟ್ಯಾಲಿ ಮಾಡಿ ಹೇಳ್ತೇನೆ ನಾನು. ಯಾಕಂದರೆ ಕೆಲವು ಪಂಪುಗಳಲ್ಲಿ ಬಂದು ಹೇಳ್ತಾರೆ, ನೀವು ಕಡಿಮೆ ಹಾಕಿದ್ರಿ, ಏನು ಟ್ಯಾಂಕರ್ಗಳಲ್ಲಿ ಏನೋ ಕ್ಯಾಲಿಬ್ರೇಷನ್, ಈ ಕಾರ್ನ ಟ್ಯಾಂಕ್ಗಳಿಗೆ ಏನಾದರೂ ಕ್ಯಾಲಿಬ್ರೇಷನ್ ಇರ್ತದೆ, ಯಾಕೆ ಕಡಿಮೆ ಆಗಿದ್ರಿ ಜಾಸ್ತಿ ಆಗಿರಿ ಅಂತ ಹೇಳ್ತಾರಲ್ಲ, ಇದು ಯಾಕೆ? ಅದು ಒಂದು ಒಳ್ಳೆ ಪ್ರಶ್ನೆ.
ಒಂದು ಕಾರ್ ನಾನು ತಗೊಳ್ಳುವಾಗ ನನ್ನ ಮ್ಯಾನ್ಯುವಲ್ ಅನ್ನು ಓದ್ತೀನಿ ನಾನು. ಸರಿ. ಓನರ್ ಮ್ಯಾನ್ಯುವಲ್ ಅಂತ ಹೇಳ್ತೇವೆ. ಅದರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಇರ್ತದೆ, ಟೈರ್, ಅದು ಇದು, ಬಾಗಿಲು, ಪ್ರೆಷರ್ ಎಲ್ಲ, ಟ್ಯಾಂಕ್. ಅದರಲ್ಲಿ ಟ್ಯಾಂಕ್ ಪ್ರೆಷರ್, ಟ್ಯಾಂಕ್ ಕೆಪಾಸಿಟಿ ಅಂತ ಹೇಳಿ 40 ಲೀಟರ್ ಅಂತ ಹೇಳ್ತಾರೆ. ಒಂದು ಮಾರುತಿ ಯಾವುದಾದ್ರೂ ಒಂದು ಕಾರಲ್ಲಿ ಕೆಪಾಸಿಟಿ 40 ಲೀಟರ್. ಆದರೆ ಆ ಟ್ಯಾಂಕ್ ಅದರಲ್ಲಿ ಕಮ್ಮಿಯಲ್ಲಿ ಒಂದು 55 ಲೀಟರ್ ಹಿಡಿತದೆ. ಯಾಕಂದ್ರೆ ಆ ಟ್ಯಾಂಕ್ ಈಸ್ ನಾಟ್ ಅ ಕ್ಯಾಲಿಬ್ರೇಟೆಡ್ ಟ್ಯಾಂಕ್ ಬೈ ದ ವೇಟ್ಸ್ ಅಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಅದು ಏನಾಗ್ತದೆ ಅಂದ್ರೆ ಅವ ತುಂಬಾ ಕಮ್ಮಿ ಫ್ಲೂಯಲ್ ಹಾಕಿ ಬರುವಾಗ ಆ ಟಾಂಕಿಯಲ್ಲಿ ಕಮ್ಮಿಯಲ್ಲಿ ಒಂದು 51 ಲೀಟರ್ ಹಿಡಿತದೆ. ಅವನ ಟಾಂಕಿಯಲ್ಲಿ ಒಂದು 4 ಲೀಟರ್ ಇದ್ದಿರ್ತದೆ. ಸರಿ. ಆವಾಗ ಅವ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಪೆಟ್ರೋಲ್ ಪಂಪಿನವ್ರ ಹತ್ರ. ಏನಂದ್ರೆ ಅದರಲ್ಲಿ ಬರ್ದಿದೆ 40 ಲೀಟರ್, ಇಲ್ಲಿ 51 ಲೀಟರ್ ಹೇಗೆ ಹಿಡಿತು ಅಂತ ಹೇಳಿ. ಅದೊಂದು ಸ್ವಲ್ಪ ಜನಸಾಮಾನ್ಯರಿಗೆ ಗೊತ್ತಾಗಬೇಕಾಗಿದ್ದ ವಿಷಯ. ಅದು ಪೆಟ್ರೋಲ್, ಟೂ ವೀಲರ್ ಆಗಲಿ, ಕಾರ್ ಆಗಲಿ, ಲಾರಿಯಲ್ಲಿ ಒಂದು ಗಾಳಿಗೋಸ್ಕರ ಒಂದು ಸ್ಪೇಸ್ ಎಕ್ಸ್ಪಾನ್ಷನ್ ಆಗಲಿಕ್ಕೆ, ಒಂದು ಬಿಸಿಲಲ್ಲಿ ಇಡುವಾಗ ಗಾಡಿ ಎಕ್ಸ್ಪಾನ್ಷನ್ ಆಗಿ ಸ್ಫೋಟ ಆಗದ ಹಾಗೆ ಅವರೊಂದು ಅದಕ್ಕೆ ಸ್ಪೇಸ್ ಕೊಡ್ತಾರೆ. ಆದ ಕಾರಣ ಅವ್ರು ಏನು ಅಂತ ಹೇಳ್ತಾರೆ ಅಂದ್ರೆ, ನೀವು ಸಾಧಾರಣ ಒಂದು ಈಗದ ಆಧುನಿಕ ಇದ್ರೆ ನೀವು ನೋಸಲ್ ಇಟ್ಟ ಕೂಡಲೇ ಫುಲ್ ಟ್ಯಾಂಕ್ ಅಂತ ಹೇಳ್ತೀರಿ, ಅದು ಟಕ್ ಅಂತ ಹೇಳಿ 45 ಲೀಟರ್ ಅಲ್ಲಿ ಬಂದಾಗ್ತದೆ. ಆವಾಗ ಅದನ್ನು ಬಿಡ್ಬೇಕು ನೀವು. ಇನ್ನು ಕೆಲವರು ಅಲಗಾಡಿಸಿ, ಈಗ ಶಾರ್ಟೇಜ್ ಟೈಮಲ್ಲಿ ಅಲಗಾಡಿಸಿ ಇಲ್ಲಿ ಇನ್ನೂ ಒಂದು 2 ಲೀಟರ್ ಹಿಡಿಯಲಿ ಅಂತ ನೋಡುದು, ಅದೆಲ್ಲ ಸರಿಯಲ್ಲ. ಸೊ ಅದು ಜನರಿಗೆ ಮಾಹಿತಿ ಅದರ ಬಗ್ಗೆ ಗೊತ್ತಿಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಈ ಬಾಟ್ಲಿಯಲ್ಲಿ ಪೆಟ್ರೋಲ್ ಕೊಂಡೋಗೋದ್ರ ಬಗ್ಗೆನೂ ಬಹಳಷ್ಟು ಗಲಾಟೆಗಳು ನಡೀತಿದೆ. ಯಾಕಂದ್ರೆ ನಿಯಮ ಏನಾದ್ರೂ ಇದೆ ಕೊಂಡೋಗಬಾರದು. ಆಕ್ಚುಲಿ ಕ್ರಮ ಏನಂದ್ರೆ, ಯಾವುದು ನಾನ್ ಅಪ್ರೂವ್ಡ್ ಕಂಟೈನರ್ ನಾವು ಕೊಡುವಂತಹ ಇಲ್ಲ. ಗ್ಲಾಸ್ ಆಗಲಿ ಇದು ಅದು ಕಂಪನಿ ಈಗ ಇಂಥ ಪರಿಸ್ಥಿತಿಯಲ್ಲಿ ಇನ್ನೂ ಕಡ್ಡಾಯ ಮಾಡಿದೆ. ನಮಗೆ ಇನ್ಫಾರ್ಮೇಶನ್ ಸಹ ಕಂಪನಿಯವರು ಕೊಟ್ಟಿದ್ದಾರೆ, ನೀವು ಯಾವುದು ಕಂಟೈನರಲ್ಲಿ, ಅದೊಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಈಗ ಒಂದು ವೆಹಿಕಲ್ ಎಲ್ಲಿಯಾದ್ರೂ ಮಾರ್ಗದಲ್ಲಿ ನಿಂತಿದ್ರೆ ಅವೊಂದು ಸಣ್ಣ ಕ್ಯಾನ್ ತಗೊಂಡು ಬರ್ತಾನೆ ಅಂತ ನಾವು ಪರಿಸ್ಥಿತಿ ಒಮ್ಮೊಮ್ಮೆ ನಾವು ರಿಸ್ಕ್ ತಗೊಂಡು ಕೊಡ್ತೇವೆ. ಬಟ್ ಅದು ಸರಿಯಲ್ಲ. ಆದ್ರೆ ಸಂಗ್ರಹಕ್ಕಾಗಿ ಕ್ಯಾನ್ ಅಲ್ಲಿ ಕೊಂಡೋಗಿ ಇಲ್ಲ, ಕ್ಯಾನ್ ಬ್ಯಾರಲ್ ಕೊಡುವಂತ ಹಾಗಿಲ್ಲ. ಈ ಸಮಸ್ಯೆ ನಮ್ಗೆ ಇಲ್ಲ, ಬರ್ಲಿಕ್ಕಿಲ್ಲ. ಯಾಕೆ ಗೊತ್ತುಂಟ, ನಮ್ಮಲ್ಲಿ ಹೆಚ್ಚಂದ್ರೆ 10 ಸೆಂಟ್ಸ್ 20 ಸೆಂಟ್ಸ್ ಜಾಗ, ನಾರ್ತ್ ಅಲ್ಲಿ ಅದು ಹೆಕ್ಟೇರ್ ಗಟ್ಲೆ. ಈಗ ಅವರೀಗ ರಾಬಿ ಸೀಸನ್ ಶುರು ಮಾಡಿದಾಗ ನಿಮ್ಗೆ ಟ್ರಾಕ್ಟರ್ಗೆ ಬೇಕು, ಕೃಷಿಯ ಸಂಬಂಧಪಟ್ಟ ಅದರಲ್ಲಿ ಪರ್ಮಿಟ್ ಕೊಡ್ತಾ ಇದ್ದಾರೆ ಈಗ. ಅದೆಲ್ಲಕ್ಕೂ ಸಮಸ್ಯೆ ಬಹುತೇಕ ಆಗ್ತದೆ. ಕೊಟ್ಟಿದ್ದಿದ್ರೆ ಈಗ ಸ್ವಲ್ಪ ಅದಕ್ಕೆ ಪರ್ಮಿಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಜಿಲ್ಲಾಧಿಕಾರಿ ಡಿಪಾರ್ಟ್ಮೆಂಟ್ ಸಿವಿಲ್ ಸಪ್ಲೈ. ತೈಲದ ಬಗ್ಗೆ ಮಾತಾಡ್ತಾ 2 ಸೇಫ್ಟಿ ವಿಚಾರಗಳನ್ನು ಹೇಳಿದ್ರು, ಟ್ಯಾಂಕ್ನ ಬಗ್ಗೆ ಹೇಳಿದ್ರಿ, ಜೊತೆಗೆ ಬಾಟಲ್ ಬಗ್ಗೆನೂ ಒಳ್ಳೆ ಮಾಹಿತಿ ಕೊಟ್ರಿ. ಸರ್, ಈಗೊಂದು ಪ್ರಶ್ನೆ ಜನಸಾಮಾನ್ಯರನ್ನು ಮೂಡಿಸುವಂಥದ್ದು. ತೈಲ ಬೆಲೆ ಏರಿದರೆ ರಾಜ್ಯಗಳ ಚುನಾವಣೆಗಳಲ್ಲಿ ಮೇಲೆ ಪ್ರಭಾವ ಬೀರ್ತದೆ, ಅದಕ್ಕೆ ತೈಲ ಬೆಲೆ ಏರ್ತಾ ಇಲ್ಲ ಅಂತ ಏನು ಹೇಳ್ತೇವೆ ನಿಮ್ಮ ಅಧ್ಯಯನ? ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಮೊದಲು ಏನಿತ್ತು ಅಂತ ಅಂದರೆ, ನಮಗೆ 15 ದಿವಸಕ್ಕೊಮ್ಮೆ ರೇಟ್ ಚೇಂಜ್ ಮಾಡ್ತಾ ಇದ್ರು. ಇವರು ಹೇಳಿದಾಗೆ ಮೊದಲು ನಮಗೆ ಬಜೆಟಿನ ದಿವಸ ಎಷ್ಟೋ ವರ್ಷ ಹಿಂದೆ ಬಜೆಟ್ 28 ತಾರೀಕು ಫೆಬ್ರವರಿ ಆ ದಿನ ಚೇಂಜ್ ಆಗುವಂತಿತ್ತು. ಆ ಪರಿಸ್ಥಿತಿ ಚೇಂಜ್ ಆಗಿ ಮತ್ತೆ ತಿಂಗಳಿಗೆ ಒಮ್ಮೆ 15 ದಿವಸಕ್ಕೊಮ್ಮೆ ಡೈಲಿ ರೇಟ್ ಚೇಂಜ್ ಅಂತ ಹೇಳಿದ್ರು. ಅದು ಸಹ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ, ಅದನ್ನು ಮಾಡಿದ್ದೇವೆ. ಯಾಕಂದ್ರೆ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೂ ಕಷ್ಟ ಇತ್ತು. ಯಾಕಂದ್ರೆ ಎಲ್ಲ ಪಂಪಲ್ಲಿ ಆಟೋಮೇಟೆಡ್ ಪಂಪ್ ಇದ್ರೆ ಮಾತ್ರ, ಇಂಟರ್ನೆಟ್ ಕನೆಕ್ಟೆಡ್ ಎಲ್ಲ ಪಂಪಲ್ಲಿ ಇದ್ರೆ ಮಾತ್ರ ರೇಟ್ ಆಟೋಮೆಟಿಕ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಪೆಟ್ರೋಲ್ ಪಂಪ್ ಓಪನ್ ಆಗುವಾಗ ಹೊಸ ರೇಟ್ ಆಗ್ತಾ ಇತ್ತು. ಆದರೂ ಅಂಥದ್ದು ಆ ಪರಿಸ್ಥಿತಿಯಲ್ಲಿ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ ಆಗಿದೆ ಹೊರತು ಮತ್ತೆ ಬೇರೆ ಏನಾದರೂ ಒಂದು ಪೊಲಿಟಿಕಲ್ ರೀಸನ್ ಅಲ್ಲಿ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ನಮ್ಮ ಒಂದು ಭಾವನೆ ಅಷ್ಟೇ. ಜಯರಾಮ್ ಸರ್, ಈಗ ಯುದ್ಧ ನಿಲ್ಲೇ ಇಲ್ಲ ಅಂತ ಹೇಳ್ಕೊಳ್ಳೋ, ಯುದ್ಧ ನಿಲ್ತದೆ ಕಾಯ್ತಾ ಇದ್ದೇವೆ ನಾವು, ಯುದ್ಧ ನಿಲ್ಲೋದೇ ಇಲ್ಲ. ಪರ್ಯಾಯ ಮಾರ್ಗಗಳು ಏನಿದೆ ಸರ್ ನಮಗೆ? ಬಹುಶಃ ಯುದ್ಧಗಳು ಈಗ ಮೊದಲಿನಷ್ಟು ಬೇಗ ಮುಗಿಯುವುದಿಲ್ಲ. ವರ್ಷಗಟ್ಟಲೆ ರಷ್ಯಾ ಯುಕ್ರೇನ್ ಯುದ್ಧ ಮಾಡಿದೆ. ಆದ್ರಿಂದ ಇಲ್ಲಿ ಒಂದು ಭರವಸೆ ಏನಿದೆ ಅಂದರೆ, ನಾವು 3 ವಾರಗಳಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ನಾವು ಖಾಲಿ ತೆಗಿತೇವೆ ಅಂತೇಳಿ ನಿನ್ನೆ 20 ನಿಮಿಷದ ಭಾಷಣದಲ್ಲಿ ಟ್ರಂಪ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವುದರಿಂದ ಈ ಯುದ್ಧ ಮಧ್ಯಪ್ರಾಚ್ಯವನ್ನು ದಾಟಿ ವಿಸ್ತರಿಸುವ ಸಾಧ್ಯತೆ ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಅಲ್ಲಿ ಆಗ ಇಸ್ರೇಲ್ ಮತ್ತು ಇರಾನ್ ಮಾತ್ರ ಯುದ್ಧ ಮಾಡಿ ಉಳಿಬಹುದು. ಯಾಕಂದ್ರೆ ಈಗ ಅಮೆರಿಕಕ್ಕೆ ಏನಾಗಿದೆ, ಅಲ್ಲಿಯ ಜನರೇ ನಮಗೆ ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ, ನಮ್ಮ ಜೀವನ ವೆಚ್ಚ ಏರ್ತದೆ ಅಂತ. ಅಲ್ಲಿ ಗ್ಯಾಸೋಲಿನ್ ರೇಟ್ ಏರಿದೆ ಈಗಾಗಲೇ. ನೀವೀಗ ಇನ್ನೊಂದು ಪ್ರಶ್ನೆ ಎತ್ತಿದ್ರಿ, ಬಹಳ ಮುಖ್ಯವಾದದ್ದು, ಇಲೆಕ್ಷನ್ ನಂತರ ಏರ್ತದ ಅಂತ. ಖಂಡಿತವಾಗಿ ಇಲೆಕ್ಷನ್ ನಂತರ ಏರ್ತದೆ. ಯಾಕಂದ್ರೆ ಈಗ ಪಶ್ಚಿಮ ಬಂಗಾಳ ಗೆದ್ದ ಮೇಲೆ ಮತ್ತೆ 52 ಇಂಚಿನವರೆಗೆ ಇನ್ನು ಇಲೆಕ್ಷನ್ಗೆ ತುಂಬಾ ತಡ ಉಂಟು. ಆದ್ರಿಂದ ಯಾವುದೇ ರಾಜಕಾರಣಿ ಇರಲಿ, ಅವನಿಗೆ ಜನಹಿತ ಮುಖ್ಯ ಅಲ್ಲ, ಅಲ್ಲಿ OMCಗಳು ಉಳಿಬೇಕು ಅಲ್ವಾ? ನೀವು ಇಲ್ಲದ್ರೆ ಬಜೆಟ್ ಅಲೋಕೇಶನ್, ಬಜೆಟ್ ಸಪೋರ್ಟ್ ಕೊಡಬೇಕು.
ಇದೆರಡೇ ದಾರಿ. ಬಜೆಟ್ ಸಪೋರ್ಟ್ ಕೊಡಬೇಕು, ಲಾಸ್ ಅನ್ನು ಸರ್ಕಾರ ಭರಿಸದೆ ಹೇಳಬೇಕು, ಇಲ್ಲ ನೀವು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ. ಆಗ ಏನು ಮಾಡಬೇಕು, ಹೊರೆಯನ್ನು ಯಾರ ಮೇಲೆ ಹಾಕಬೇಕು, ಜನರ ಮೇಲೆ ಹಾಕಬೇಕು. ಸಹಜವಾಗಿ ಇಲೆಕ್ಷನ್ ಮತದಾನ ಮುಗಿದ ಕೂಡಲೇ ನಾವು ಒಂದು ತರ್ಕಕ್ಕೆ ಬರ್ಬೋದು, ಯುದ್ಧ ನಿಲ್ಲದೆ ಇದ್ರೆ ದರ ಏರಿಕೆ ಖಚಿತ ಖಚಿತ ಖಚಿತ. ಯಾಕಂದ್ರೆ ನೀವು ಯಾವುದೇ ಯೋಜನೆಗಳನ್ನು ಮಾಡಿ, ನೀವು ರಾಜಕಾರಣಿಗಳು ಕೊಟ್ಟ ಯಾವುದೇ ಯೋಜನೆ ಮಾಡಿ, ಅದು ನಿಮ್ಮ ಕಿಸೆಯಿಂದ ಇನ್ನೊಬ್ಬರ ಕಿಸೆಯಿಂದ ತೆಗೆದು ಕೊಟ್ಟದ್ದು ವಿನಃ ಅವರೇ ಏನಾದ್ರು ಶ್ರೀಮಂತರು ಬಡವರಾಗಿದ್ದಾರೆ ಯಾರಾದ್ರೂ ಆಗಿದ್ದಾರೆ ನೀವು ನೋಡಿ. ಎಲ್ಲ ಯಾವುದೇ ಸೌಲಭ್ಯಗಳನ್ನು ಕೊಡ್ಲಿ, ಅವರ ಆಸ್ತಿ ಕಡಿಮೆ ಆಗಲಿಲ್ಲ, ವರ್ಷದಿಂದ ವರ್ಷಕ್ಕೆ ಪರ್ಸೆಂಟೇಜ್ ವೈಸ್ ಇನ್ಕ್ರೀಸ್ ಆಗಿದೆ. ಹಾಗಾಗಿ ನೀವು ಯಾವುದೇ ಕೊಡುಗೆ ಕೊಟ್ಟರೆ ಅದರಲ್ಲಿ ಸ್ವಲ್ಪ ಪಾಲು ಅವರಿಗೆ ಬರೋದ್ರಿಂದ ಅವರು ಶ್ರೀಮಂತರಾಗ್ತಾರೆ, ಅದು ಏನು ಸಮಸ್ಯೆ ಇಲ್ಲ. ಜನ ನೀವು ಬುದ್ಧಿವಂತರಾಗಬೇಕಷ್ಟೇ. ಕಾರ್ಯಕ್ರಮ ಮುಗಿಸುವ ಹೊತ್ತು ಸತೀಶ್ ಕಾಮತ್ ಅವರೇ, ಕಾರ್ಯಕ್ರಮ ಮುಗಿಸುವ ಮೊದಲು ನೀವು ಏನು ನಿಮ್ಮ ಸಲಹೆಗಳನ್ನು ಗ್ರಾಹಕರಿಗೆ ನೀಡ್ತೀರಿ? UPI ಬಗ್ಗೆ ಒಂದು ವಿಚಾರಗಳು ಇತ್ತು ಅಲ್ಲಿ ಮಾತಾಡಲಿಕ್ಕೆ, ಏನು ಸಲಹೆಗಳನ್ನು ನೀಡ್ತೀರಿ? ಸಾಮಾನ್ಯವಾಗಿ ಇದು ಕೊರತೆ ಬಗ್ಗೆ ಅನ್ನುವಂಥ ಒಂದು ಸಬ್ಜೆಕ್ಟಲ್ಲಿ ಮಾತಲ್ಲ. ಈಗ ಜನರು ಸಿಕ್ಕಾಪಟ್ಟೆ ಈಗ UPI ಬೆಳವಣಿಗೆ ಜಾಸ್ತಿ ಆಗಿದೆ. ನಮ್ಮ 100 ರೂಪಾಯಿ ವ್ಯಾಪಾರದಲ್ಲಿ ಸಾಧಾರಣ ಒಂದು 80 ರೂಪಾಯಿ UPI ಆಗಿದೆ ಅಂತ ಹೇಳ್ಬೋದು. ಸರಿ. ಆದರೆ ಈ ಸರ್ವರ್ ಪ್ರಾಬ್ಲಮ್ ಇಂದ, ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಒಮ್ಮೊಮ್ಮೆ ಪೇಮೆಂಟ್ ಕ್ರೆಡಿಟ್ ಆಗುವುದಿಲ್ಲ, ಪೆಟ್ರೋಲ್ ಪಂಪಿನವನಿಗೆ ಕ್ರೆಡಿಟ್ ಆಗುವುದಿಲ್ಲ. ಆದರೆ ಗ್ರಾಹಕನ ಅಕೌಂಟಿಂದ ಅಮೌಂಟ್ ಹೋಗಿರ್ತದೆ, ಇದು ಕ್ರೆಡಿಟ್ ಕಾರ್ಡ್ ಆಗಲಿ UPI ಆಗಲಿ. ಆವಾಗ ಏನಾಗ್ತದೆ ಅಂದರೆ ಅದು ಅವರು ದೂರದ ಪೆಟ್ರೋಲ್ ಪಂಪಿನವರ ಮೇಲೆ ಅವರಿಗೆ ಹಣ ಬಂದಿರ್ತದೆ, ಅದು ಹಣ ಬಂದಿರುವುದಿಲ್ಲ. ಆವಾಗ ನಮ್ಮ ಸಲಹೆ ಏನಂದರೆ ಅವರ ರೆಸ್ಪೆಕ್ಟಿವ್ ಬ್ಯಾಂಕ್ ಆಗಲಿ, ಯಾವ ಕ್ರೆಡಿಟ್ ಕಾರ್ಡ್ ಇಶ್ಯೂವರ್ ಆಗಲಿ, ಯಾರು UPI Paytm ಆಗಲಿ ಫೋನ್ಪೇ ಆಗಲಿ, ಯಾರು ಅವರಿಗೂ ಸಂಪರ್ಕ ಮಾಡಿ ಕಂಪ್ಲೇಂಟ್ ಮಾಡಿದರೆ ಸಾಧಾರಣ 1 ಇಲ್ಲದ 3 ದಿವಸ ಒಳಗೆ ಸೆಟ್ಲ್ ಆಗ್ತದೆ, ಅವರ ಅಕೌಂಟಿಗೆ ಹಿಂದೆ ಹಣ ಬರ್ತದೆ. ಕ್ರೆಡಿಟ್ ಕಾರ್ಡ್ ಆದರೂ ಇವತ್ತಿಗೆ ಬಾರಿ ಅವರ ಸಿಸ್ಟಮ್ ಎಲ್ಲ ಕ್ಲಿಯರ್ ಆಗಿ ಉಂಟು. ಸರಿ. 3 ದಿನದಲ್ಲಿ ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾರೆ ಅವರು. ಆದರೂ ಒಂದು 7 ದಿನ ಒಳಗೆ ಅದು ಕ್ಲಿಯರ್ ಆಗ್ತದೆ. ಅವರಿಗೆ ಅದು ಕಡ್ಡಾಯವಾಗಿ ಸೆಟಲ್ಮೆಂಟ್ ಮಾಡಬೇಕು ಅಂತ RBI ಸಹ ಹೇಳಿದೆ. ಸರಿ. ಅದು ಒಂದು ಮುಖ್ಯವಾಗಿ ವಿಷಯ. ಮತ್ತು ಇನ್ನೊಂದು ವಿಷಯ, ನಾನು ಕಸ್ಟಮರಿಗೆ ಒಂದು ವಿನಂತಿ ಏನಂದರೆ, ಪೆಟ್ರೋಲ್ ಪಂಪಿನವರಿಗೆ ಬಂದ ಕೂಡಲೇ ನೀವು ಪೆಟ್ರೋಲ್ ಪಂಪಲ್ಲಿ ಮೊಬೈಲ್ ಮಾತಾಡುವಾಗ ಸ್ವಲ್ಪ ಬಂದ್ ಮಾಡಿ. ಒಂದಂದರೆ ಎಕ್ಸ್ಪ್ಲೋಸಿವ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇದು ಫೈರ್ ಪಾಯಿಂಟ್ ಆಫ್ ವ್ಯೂ. ಇನ್ನೊಂದು ಏನಾಗ್ತದೆ ಅಂದರೆ, ನೀವು 2000 ಪೆಟ್ರೋಲ್ ಹಾಕ್ಲಿಕ್ಕೆ ಹೇಳ್ತೀರಿ, 2000 ಅಂತ ಹೇಳ್ತೀರಿ. ಆದರೆ ನಮ್ಮ ಹಾಕುವ ಹುಡುಗರು ತಪ್ಪಿ ನಿಮಗೆ ಡೀಸೆಲ್ ಹಾಕಿರ್ಲಿಕ್ಕೂ ಸಾಕು, ಅದು ನಿಮ್ಮ ಇಂಜಿನಿಗೆ ತುಂಬ ಹಾನಿ. ಸೊ ಅದನ್ನು ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನಮ್ಮ ಜವಾಬ್ದಾರಿ ಸಹ ಅಷ್ಟೇ ಉಂಟು. ಆದರೆ ಗ್ರಾಹಕರಾಗಿ ನಿಮ್ಮ ಜವಾಬ್ದಾರಿ ಸಹ ಅಷ್ಟೇ ನೀವು ಹಿಡ್ಕೊಳ್ಬೇಕು ಅಂತ ಹೇಳಿ ನನ್ನ ಒಂದು ಸಲಹೆ ಮತ್ತು ವಿನಂತಿ. ಇಲ್ಲದ್ರೆ ನಿಮ್ಮ ಇವತ್ತು ಗಾಡಿ ಎಲ್ಲ ತುಂಬ ವ್ಯಾಲ್ಯೂಬಲ್ ಗಾಡಿ, ತುಂಬ 10, 50, 30, 40, 50 ಲಕ್ಷದ ಗಾಡಿಗೆ ಬರುವಾಗ ಅದೊಂದು ರಾಂಗ್ ಫ್ಯೂಯಲ್ ಇಂದ ಖರ್ಚು ಒಂದು 4-5 ಲಕ್ಷವರೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಆದ ಕಾರಣ ತುಂಬ ಪೆಟ್ರೋಲ್ ಪಂಪಲ್ಲಿ ಈ ಇನ್ಸಿಡೆಂಟ್ಸ್ ಆಗ್ತದೆ, ಅದನ್ನು ನಾವು ನಿಲ್ಲಿಸಬೇಕು. ಅದನ್ನೊಂದು ನನ್ನ ಒಂದು ಸಲಹೆ. ಭಾಳ ಸಂತೋಷ ಜಯರಾಮ್ ಸರ್. ಕಾರ್ಯಕ್ರಮ ಮುಗಿಸುವ ಹೊತ್ತು ಇಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ದೇವೆ. ಜಯರಾಮ್ ಸರ್ ಅವರು ಸಮಗ್ರ ಮಾಹಿತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ನಮ್ಮ ದೇಶದ ತೈಲದ ವಿಚಾರಗಳು, ಭವಿಷ್ಯದ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಜಯರಾಮ್ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಮಾತುಕತೆ ನಡೆಸಿದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸತೀಶ್ ಕಾಮತ್ ಅವರು ಇದೊಂದು ವಿಶೇಷವಾಗಿ ಇವತ್ತು ಪೆಟ್ರೋಲಿಯಂ ವಿಚಾರದಲ್ಲಿ ಮಾತಾಡಿದ ಕಾರಣ, ಆ ಕ್ಷೇತ್ರದಲ್ಲಿ ಭಾಳಷ್ಟು ಅನುಭವ ಇರುವ ಕಾರಣ ಕೆಲವು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಜೊತೆಗೆ ಸಲಹೆಗಳನ್ನು ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲ, ವಿಶ್ವಾಸ್ ಶೆಣೆಯವರು ಲೈನಲ್ಲಿ ನಮ್ಮ ಜೊತೆ ಬಂದಿದ್ದರು, ಹಾಗೆ ಆನಂದ್ ಕಾರ್ನಾಡ್ ಅವರು ಬಂದಿದ್ದರು. ಅವರಿಗೂ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೇನೆ. ಒಬ್ಬರು ಕರೆಯೂ ಮಾಡಿದರು ನಮಗೆ, ಅವರು ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಸತೀಶ್ ಕಾಮತ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಮಾತುಕತೆ ನಡೆಸಬೇಕಾಗಿ ಧನ್ಯವಾದವನ್ನು ಅರ್ಪಿಸ್ತೀನಿ.